ಉಡುಪಿಯಲ್ಲಿ ನಡೆದ ಕಳವು ಪ್ರಕರಣದಲ್ಲಿ ಆರೋಪಿಗಳಾದ ಇತ್ತೆಬರ್ಪೆ ಅಬುಬಕರ್ ಮತ್ತು ಆರೋಪಿ ಕೆಇ ಮೊಹಮ್ಮದ್ ಎಂಬುವರನ್ನು ಬಂಧಿಸಿರುವ ಶಿರುವ ಪೊಲೀಸರು ಇವರಿಂದ 248 ಗ್ರಾಂ ತೂಕದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದು ಇವುಗಳ ಒಟ್ಟು ಮೌಲ್ಯ 22,32,000 ರೂಪಾಯಿ ಎಂದು ಅಂದಾಜಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಶಿರುವ ಗ್ರಾಮದ ಮಟ್ಟಾರು ರಸ್ತೆಯ ಪವಿತ್ರ ಪೂಜಾರ್ತಿ ಮನೆಯಲ್ಲಿ ಜೂನ್ 27ರ ರಾತ್ರಿ ಮನೆಗೆ ನುಗ್ಗಿದ ಕಳ್ಳರು 12,75,000 ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಕಳವು ಮಾಡಿದ್ದರು. ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿ ಇತ್ತೆಬರ್ಪೆ ಅಬುಬಕರ್ನನ್ನ ಪೊಲೀಸರು ಬಂಧಿಸಿದರು. ಇದೇ ಆರೋಪಿ ಕಳವು ಮಾಡಿದ ಚಿನ್ನಾಭರಣಗಳನ್ನು ಉಪ್ಪಳಿಯ ಕೆಇ ಮೊಹಮ್ಮದ್ ಎಂಬಾತನಿಗೆ ಮಾರಾಟ ಮಾಡಿದ್ದು ಆತನ ಬಂಧನಕ್ಕೆ ಬಲೆ ಬೀಸಿದ ಪೊಲೀಸರು ಆತನನ್ನೂ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೆಇ ಮೊಹಮ್ಮದ್ನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಉಡುಪಿ ಜಿಲ್ಲೆಯ ಶಿರುವ, ಪಡುಬಿದ್ರೆ ಹಾಗೂ ಕಾರ್ಕಳ ಗ್ರಾಮಾಂತರ ಠಾಣೆಯಲ್ಲಿ ಈತ ಕಳವು ಮಾಡಿರುವುದು ಬೆಳಕಿಗೆ ಬಂದಿದೆ. ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ.